ಮುಸ್ಲಿಂ ಧರ್ಮದವರಾದರೂ ಇವರ ಕುಂಚದಲ್ಲಿ ಅರಳುವುದು ಮಹಾಭಾರತ ರಾಮಾಯಣಗಳಿಗೆ ಸಂಬಂಧಪಟ್ಟ ಕಲಾಕೃತಿಗಳು. ಭಕ್ತಿಯನ್ನು ಕುಂಚದಲ್ಲೇ ಚಿತ್ರಿಸಿ ರಾಮ ಕೃಷ್ಣರ ಮೇಲಿನ ಭಕ್ತಿಯನ್ನು ಸಾರುತ್ತಿದ್ದಾರೆ ಈ ಕಲಾಪ್ರೇಮಿ. ಇಷ್ಟಕ್ಕೂ ಯಾರಿವರು ಅನ್ನೋದನ್ನ ತೋರಿಸ್ತೇವೆ ನೋಡಿ. ಉಡುಪಿ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ರಾಮನವಮಿ ಪ್ರಯುಕ್ತ ಏಪ್ರಿಲ್ 15ರಿಂದ 21ರವರೆಗೆ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ಪಂಚರಾಜ್ಯಗಳ ಕಲಾವಿದರ ಸಾಂಪ್ರದಾಯಿಕ ಚಿತ್ರಕಲಾ ಶಿಬಿರವು ನಡೆಯುತ್ತಿದ್ದು, ಮುಸ್ಲಿಂ ಶಿಕ್ಷಕನೋರ್ವ ರಾಮಕೃಷ್ಣರ ಚಿತ್ರವನ್ನು ಬಿಡಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಮುಸ್ಲಿಂ ಧರ್ಮದವರಾದರೂ ರಾಮ ಕೃಷ್ಣರ ಚಿತ್ರವನ್ನು ಕುಂಚದಿಂದ ಚಿತ್ರಿಸಿ ಹಿಂದೂ ದೇವರ ಮೇಲಿನ ಭಕ್ತಿಯನ್ನು ಇವರು ಮೆರೆದಿದ್ದಾರೆ. ರಾಮ ಕೃಷ್ಣ ಮಾತ್ರವಲ್ಲದೆ ರಾಮಾಯಣ ಮಹಾಭಾರತದ ಸನ್ನಿವೇಶಗಳು ಇವರ ಕುಂಚದಲ್ಲಿ ಮೂಡಿಬಂದಿವೆ. ಹೆಸರು ಕಮಲ್ ಅಹಮದ್. ಹೆಬ್ರಿಯ ಶಿವಪುರದ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ. 12 ವರ್ಷಗಳಿಂದ ಚಿತ್ರಕಲೆಯನ್ನು ವಿದ್ಯಾರ್ಥಿಗಳಿಗೆ ದಾರಿ ಎರೆಯುತ್ತಿರುವ ಗುರುಗಳು. ನಶಿಸಿ ಹೋಗಿರುವ ಬಸೋಲಿ ಶೈಲಿಯಿಂದ ಪ್ರೇರಿತರಾಗಿ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ಅಪ್ರತಿಮ ಕಲಾವಿದ. ಇವರ ಬಳಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಮುಸ್ಲಿಂ ಧರ್ಮದವರಾದರೂ ಹಿಂದೂ ದೇವರನ್ನು ತಮ್ಮ ಕುಂಚದಲ್ಲಿ ಅರಳಿಸಿ ರಾಮ ಕೃಷ್ಣರ ಮೇಲಿನ ಅಗಾಧ ಭಕ್ತಿಯನ್ನು ಇವರು ಚಿತ್ರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.